ಕೊರಟಗೆರೆ ಪಟ್ಟಣದ 4ನೇ ವಾರ್ಡಿನ ಉಪಚುನಾವಣೆ ಪ್ರಚಾರಕ್ಕೆ ಬಂದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡ, ಮಾಜಿ ಡಿಸಿಎಂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಗರಂ ಆದ ಘಟನೆ ಪಟ್ಟಣದ 4ನೇ ವಾರ್ಡಿನ ಚುನಾವಣೆ ಪ್ರಚಾರದ ವೇಳೆ ನಡೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೆಲ್ಲಲು ಪ್ರಯತ್ನಪಟ್ಟ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನ ನಿರ್ನಾಮ ಮಾಡಲು ಮುಂದಾಗಿದ್ದಾರೆ. ಚುನಾವಣೆಯಲ್ಲಿ ಗೆದ್ದ ಬಳಿಕ ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಮಾಡಿಲ್ಲ. ಹಾಗೆಯೇ ಸುಧಾಕರ್ ಲಾಲಾ ಸೋಲಲು ಕೂಡ ಸ್ವಪಕ್ಷದವರೇ ಕಾರಣ ಅಂತ ಪರಮೇಶ್ವರ್ ಜೊತೆ ಕೈಜೋಡಿಸಿ ಜೆಡಿಎಸ್ ಪಕ್ಷ ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲಲು ಕಾರಣವಾಯಿತು ಎಂದು ಹೇಳಿದ್ದಾರೆ. ವಿಶೇಷವಾಗಿ ವಾರ್ಡಲ್ಲಿ ಹಿಂದೆ ಇದ್ದಂತ ಪಟ್ಟಣ ಪಂಚಾಯತಿ ಸದಸ್ಯನಾಗಿದ್ದ ಕಾಂಗ್ರೆಸ್ ನಲ್ಲಿ ಇದ್ದಂತ ಗುಲಾಂ ನಬಿ ಆಜಾದ್ ಅವರು ಸುಮಾರು 50-60 ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದಂತವರು, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳಾಗಿದ್ದಂತವರು, ಕೇಂದ್ರದ ಸಚಿವರಾಗಿದ್ದಂತವರು, ಎಐಸಿಸಿ ನಿರ್ಣಾಯಕದಲ್ಲಿದ್ದಂತ ಕಾಂಗ್ರೆಸ್ಸಿನ ಮುಖಂಡರಾದಂತ ಗುಲಾಂ ನಬಿ ಆಜಾದ್ ಅವರು ಇವತ್ತು ಮೋದಿ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಇದು ವಂಶ ಪಾರಂಪರಿಕವಾಗಿ ಅಪ್ಪ ಮಕ್ಕಳು ಪಕ್ಷ, ಇದು ತಾಯಿ ಮಗನ ಪಕ್ಷ. ರಾಹುಲ್ ಗಾಂಧಿ ಅಂತವರು ಕೆಲಸಕ್ಕೆ ಬರೋದು ಕೆಲಸವನ್ನ ಈ ದೇಶದಲ್ಲಿ ಮಾಡ್ತಿದ್ದಾರೆ. ಇವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ 10 ನವರತ್ನಗಳು ಇವತ್ತು ಒಂದು ಕಾಗದವನ್ನ ಬರೆದು ಲವ್ ಲೆಟರ್ನ. ವಿಶೇಷವಾಗಿ ವಾರ್ಡಲ್ಲಿ ಹಿಂದೆ ಇದ್ದಂತ ಕೌನ್ಸಿಲರ್ಗಳು ಅವ್ರ ಮನೆಯಲ್ಲೇ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕೂತಿದ್ದೇವೆ. ಇಲ್ಲಿ ನಯಾಸ್ ಅವರು ತುಂಬಾ ಅದ್ಭುತವಾಗಿ 10 ವರ್ಷ ಈ ವಾರ್ಡಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಜನಪರವಾಗಿ, ಬಡವರ ಪರ, ಯಾವುದೇ ಜಾತಿ ಧರ್ಮವನ್ನ ಬಿಟ್ಟು ಅತ್ಯಂತ ಅದ್ಭುತವಾದ ಕೆಲಸವನ್ನ ಈ ಭಾಗದಲ್ಲಿ ಮಾಡಿದ್ದಾರೆ. ಜನ ಅವ್ರನ್ನ ಮೆಚ್ಕೊಂಡಿದ್ದಾರೆ. ಅವರು ಟಿಕೆಟ್ನ ತಪ್ಪಿಸ್ಬೇಕು ಅಂತಾನೆ ಈ ಒಂದು ರಿಸರ್ವೇಶನ್ ಮಾಡ್ಬೇಕಾದ್ರೆ ನಯಾಜ್ ಅವರಿಗೆ ಟಿಕೆಟ್ ತಪ್ಪಿಸ್ಬೇಕು. ಅವ್ರ ತಂದೆನೂ ಕೂಡ ಇಲ್ಲಿ ಕೌನ್ಸಿಲರ್ ಆಗಿದ್ರು, ಅವ್ರ ತಾಯಿ ಕೂಡ ಪಕ್ಕದ ವಾರ್ಡಲ್ಲಾಗಿದ್ರು. ಅವರು ಕೂಡ 2 ಬಾರಿ, ಅಂದ್ರೆ ಅವ್ರ ಕುಟುಂಬ ಸುಮಾರು ಒಂದು 20 ವರ್ಷಗಳಿಂದ ಸತತವಾಗಿ ಇಲ್ಲಿ ಗೆದ್ಕೊಂಡ್ ಬರ್ತಿದ್ದವರು. ಅವರಿಗೆ ಇವತ್ತು ಟಿಕೆಟ್ ತಪ್ಪಿಸ್ಬೇಕು ಅಂತ ಹೇಳಿ ರಿಸರ್ವೇಶನ್ ಮಾಡಬೇಕಾದ್ರೆ ಇದ್ರ ಹಿಂದೆ ಕೈವಾಡ ಪರಮೇಶ್ವರ್ ಅವರು, ಅವರೇ ಇದಕ್ಕೆಲ್ಲ ಕಾರಣಕರ್ತರು. ಅದರಿಂದ ಇವತ್ತು ಅವರು ಕೂಡ ಅಸಮಾಧಾನ ಆಗಿದ್ದಾರೆ. ನಾನು ಅವರಿಗೆ ವಿನಂತಿ ಮಾಡ್ತಿದ್ದೇನೆ, ನಿಮ್ಮ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಆಯಿತು ಅದೇ ಕೆಲಸವನ್ನ ನಾವು ಇಲ್ಲಿ ಮುಂದುವರಿಸ್ತೇವೆ. ಇನ್ನೇ 2 ವರ್ಷ ಬಿಜೆಪಿ ಸರ್ಕಾರ ಇರುತ್ತೆ. ಒಬ್ಬ ಒಳ್ಳೆ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಕೂಡ ಇವತ್ತು ಈ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ವಾರ್ಡ್ಗೆ ಯಾವುದೋ ಒಂದು ಕಾವಲ್ ಬೀಳ ರಸ್ತೆ ಒಂದು ಆಗ್ಬೇಕು ಅಂತ ಹೇಳಿ ಈ ಭಾಗದ ಜನರ ಒಂದು ಬೇಡಿಕೆ ಕೂಡ ಇದೆ. ಸುಮಾರು ಒಂದು 10 ಮನೆಯವರಿಗೆ ರಸ್ತೆ ಇಲ್ಲ, ಆ ರಸ್ತೆ ಮಾಡಿಕೊಡಿ, ಇಲ್ಲ ನಾವು ಮತದಾನವನ್ನ ಬಹಿಷ್ಕಾರ ಮಾಡ್ತೀವಿ ಅಂತಲೂ ಕೂಡ ಅವರು ಈಗಾಗಲೇ ಒಂದು ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ.